సొల్మిలు నమ్మ కుడ్ల తొడు వార్తలు యాను డాక్టర్ ప్రియా హరీష్ ఇత ముఖ్యాంశాలు. ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಬಲ್ಮಠದ ನಿಲೆಟ್ಟು ಮಣ್ಣಗುಡ್ಡೆದ ಸಂಗನಿಕೇತನುಡು ವೈಕುಂಠ ಏಕಾದಶಿದ ಆಚರಣೆ. ಭಕ್ತರಿಗೂ ವೈಕುಂಠ ದ್ವಾರ ಆಚರಣೆದ ವಿಶೇಷ. ಕಾರುಣ್ಯ ಸಾಗರ ದಾಸ ಸ್ವಾಮೀಜಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಂತರ ರೌಫ್ ಶರೀಫ್ ನಮಿತ್ ಇಡಿ ತನಿಖೆಗೆ ವಿರೋಧ. ಕುಡ್ಲಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಪ್ರತಿಭಟನೆ. ಹಾಸನ ಹೊಳೆ ನರಸೀಪುರದ ಗಿಡ್ಡಯ್ಯರ್ನ ದಲಿತ ಕುಟುಂಬಗೂ ಕಾಡು ಇಲಾಖೆದ ಅನ್ಯಾಯ. 35 ವರ್ಷಲಿಡಿದ ಕಷ್ಟದ ಸಾದಿಗ ಪಾಡ್ನ ಇಲಾಖೆ ಒಂಜು ವರದಿ. ನಂಬುನಕ್ಲಿಗೂ ಇಂಬು ಕೊರುವ ಸತ್ಯ ಗೆಂದಾದ ಕೊರುವ ತೋಡರ್ದ ಕೊಡಮಂದಾಯ ದೈವಸ್ಥಾನ ಬ್ರಹ್ಮವೈದರ್ಗಳ ಗರುಡಿಡು ಬೈದಿರ್ಲೆ ನೇಮ. ವಾರ್ತೆದ ವಿವರ. ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಬಲ್ಮಠ ಮಾರ್ಗ ಕುಡ್ಲದ ನಿಲೆಟ್ಟು ಶುಕ್ರವಾರ ಮಣ್ಣಗುಡ್ಡೆದ ಸಂಗನಿಕೇತನುಡು ವೈಕುಂಠ ಏಕಾದಶಿ ಆಚರಣೆ ಮಲ್ತೆರ. ಸಂಸ್ಥೆದ ಗುರುಕಾರ್ಯರು ಕಾರುಣ್ಯ ಸಾಗರ ದಾಸ್ ಸ್ವಾಮೀಜಿರ ದುಂಬಾಳ್ತೆಡು ಕಾರ್ಯಕ್ರಮ ನಡೆತಿದ. ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಬಲ್ಮಠ ಮಾರ್ಗ ಕುಡ್ಲದ ನಿಲೆಟ್ಟು ಶುಕ್ರವಾರ ಮಣ್ಣಗುಡ್ಡೆದ ಸಂಗನಿಕೇತನುಡು ವೈಕುಂಠ ಏಕಾದಶಿದ ಆರಾಧನೆಗೆ ಅಟ್ಟಣೆ ಮಲ್ತದಿತ್ತೆರ. ಈ ಪೊರ್ತುಡು ಇಸ್ಕಾನ್ ಕುಡ್ಲಾ ವಲಯ ಬೊಕ್ಕ ಅಕ್ಷಯ ಪಾತ್ರೆ ಫೌಂಡೇಶನ್ ದ ಗುರುಕಾರ್ಯರು ಕಾರುಣ್ಯ ಸಾಗರ್ ದಾಸ್ ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು ವೈಕುಂಠ ಏಕಾದಶಿ ಆಚರಣೆದ ಬಗೆಟ್ ತೆರಿಪಾಯಿರೋ. ಒಂದು ಶ್ರೇಷ್ಠವಾಯಿನ ದಿನ ಮುಲ್ಪ ಇಂಕುಲು ವೈಕುಂಠ ದ್ವಾರ ಮಲ್ತದ. ಭಕ್ತಿರು ಈ ದ್ವಾರಡೆ ಉಲ ಇಟ್ಕೊಂಡ ವೈಕುಂಠಗ ಪೋಪುನ ಭಾಗ್ಯ ಪಡೆಪೆರ. ಭಜನೆ ಪೂಜೆ ವೈಕುಂಠ ಏಕಾದಶಿದ ಮಹಿಮೆ ಬಗೆಟ್ ಮಾಹಿತಿ ಕೊರಿರೆಗಾದ ಈ ಕಾರ್ಯಕ್ರಮನು ದಿವೊಂದಾನ್ ಪಂಡೆರ. ಶ್ರೀ ಮಹಾವಿಷ್ಣು ದೇವಿರ್ನ ಈ ವಿಶೇಷ ಆರಾಧನೆಗೆ ದೇವಿರ್ನ ಮೂರ್ತಿಗೂ ಅಂಗಣುಡು ಪೂಜೆ ಮಲ್ತದ. ಸಂಗನಿಕೇತನ ಸಭಾಂಗಣಗೂ ಕೊನೈರ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶತಮಾನಗಳ ಹಿಂದೆ ಒಂದು ದೊಡ್ಡ ವಿಷ್ಣು ಭಕ್ತರು ನಮ್ಮಾಳ್ವಂತ ಹೆಸರು. ಅವರು ಭಗವಂತ ಧಾಮವನ್ನು ಇದೇ ದಿನ ಸೇರಿರಂಥ ಒಂದು ಪುರಾಣದಲ್ಲಿ ವಿಷಯ ಹೇಳಾಗಿದೆ. ಅದೇ ಥರ ನಾವು ಕೂಡ ಕೃಷ್ಣನ ಭಕ್ತಿಯಿಂದ ಈ ದೇವರ ನಾಮ ಹೇಳ್ಕೊಂಡು ಈ ದ್ವಾರದ ಒಳಗೆ ಪ್ರವೇಶ ಮಾಡಿದ್ರೆ ಮುಂದಿನ ಜನ್ಮ ಎಲ್ಲ ಮೋಕ್ಷಕ್ಕೆ ನಾವು ಲಬ್ಧವಾಗ್ತೀವಿ ಅಂತ ಒಂದು ನಮ್ಮ ಪುರಾಣದಲ್ಲಿ ಹೇಳಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಈ ಒಂದು ಹಬ್ಬವನ್ನು ಆಚರಿಸಿದ್ವಿ. ಶ್ರೀ ಕಾರುಣ್ಯ ಸಾಗರ ದಾಸ ಸ್ವಾಮೀಜಿ ಬುಕ್ಕ ಒಟ್ಟಿಗಿತ್ತಿನ ಇಸ್ಕಂದ ಸ್ವಾಮೀಜಿರು ಸಮಿತಿದ ಕುಲು ಇತ್ತದು ವಿಷ್ಣು ದೇವರನ ವಿಶೇಷ ಆರಾಧನೆ ಮಲ್ತೆರ. ರಾತ್ರಿ ವಿಶೇಷ ಪೂಜೆ ಕರಿತೆರ. ಭಕ್ತರು ಪಾಲ್ದೆತ್ತೊಂದು ಶ್ರೀ ಮಹಾವಿಷ್ಣು ದೇವರನ ಇಂಬು ನಟ್ಟೊಂಡೆರ. ಮಾರ್ಗದ ಬರೆಟು ಉಂತುದಿತ್ತಿನ ಇರುವರೆಗೂ ಕಾರು ಇಡ್ತದು ಅಕಲು ಜೀವ ಕಳೆಯನ್ನ ಬೀಚಾರದ ಸಂಗತಿ ಪಡ್ರೆಡ್ದ ಕೈತಲ್ದ ಎರ್ಮಾಳ್ಡೆ ನಡೆತದ. ಅಕ್ಲೇನು ಬಸ್ಸು ಉಂತುದಿತ್ತಿನ ಎರ್ಮಾಳ್ದ ಸಂಜೀವ ದೇವಾಡಿಗ ಬೊಕ್ಕ ಅರವಿಂದ್ ಪಂಡದು ಗುರ್ತ ಮಲ್ತದೆರ. ಮಾರ್ಗದ ಬರೆಟು ಉಂತುದಿತ್ತಿನ ಈರ್ವೆರೆಗೂ ಕಾರ್ ಎಡ್ತದು ಈರ್ವೆರ್ಲ ಜೀವ ಕಳೆವನ್ನ ಬೇಚಾರದ ಸಂಗತಿ ಪಡ್ಡೆದ್ರ ಕೈತಲ್ದ ಎರ್ಮಾಳ್ಡು ನಡೆತದ. ಏರ್ಮಾಳ್ದ 45 ವರ್ಷ ಪ್ರಾಯದ ಸಂಜೀವ ದೇವಾಡಿಗ ಬುಕ್ಕ ಉತ್ತರ ಪ್ರದೇಶ ಮೂಲದ 22 ವರ್ಷ ಪ್ರಾಯದ ಅರವಿಂದ್ ತೀರ್ನಕ್ಲಂದ್ ಗುರ್ತು ಮಲ್ತಿದ್ದರು. ಒಡಿಪುದಂಚಿಡಿದು ಕುಡ್ಲದಂಚಿಗೆ ಪೋಂದಿತ್ತಿನ ಮಾರುತಿ ಆಲ್ಟೋ ಕಾರ್ ರಾಷ್ಟ್ರೀಯ ರಾಜಮಾರ್ಗ ಅಚ್ಪತಾಜಿತ್ತ ತೆಂಕ ಏರ್ಮಾಳ್ ಸರ್ಕಾರಿ ಶಾಲೆದ ಎದುರುಡು ಬಸ್ಗೆ ಕಾತುಂದಿತ್ತಿನ ಈರ್ವೆರೆಗೂ ಎಡ್ತದ. ಕಾರ್ ಎಡ್ತಿನ ರಭಸಗೂ ಈರ್ವೆರ್ಲ ಮಾರ್ಗಕ್ಕೂ ಬುರ್ದು ಗಂಭೀರ ಪೆಟ್ಟಾದ ತೀರ್ತಿರು. ಜಾಗಿಗೆ ಪೊಲೀಸರು ಬತ್ತದು ಮಾಹಿತಿ ಪಿಂದಂದು ಪಡ್ಡೆದ್ರ ಸ್ಟೇಷನ್ ಕೇಸು ಪಾರ್ದು ತನಿಖೆ ದುಂಬರಿಸಿದರು. ರಡ್ಡು ಚಕ್ರದ ರಡ್ಡು ಗಾಡಿಲು ಒಂಜಕ್ಕೊಂಜಿ ಎಡ್ತದು ಬೈಕ್ ಬುಡೊಂದಿತ್ತಿನ ಒರಿ ಜವಣೆ ಜೀವ ಕಳೆಯನ್ನ ಬೇಜಾರದ ಸಂಗತಿ ತೊಕ್ಕೊಟ್ಟು ಕೈತಲ್ದ ಚೆಂಬುಗುಡ್ಡೆಡು ನಡೆತದ. ತೀರ್ನರೇನು ಸಂತೋಷ್ ನಗರದ ಸಂದೇಶಂದು ಗುರ್ತ ಮಲ್ತದ.
ರಡ್ಡ್ ಚಕ್ರದ ರಡ್ಡ್ ಗಾಡಿಲು ಒಂಜು ಕೊಂಜಿ ಎಡ್ತದು ಬೈಕ್ ಬಿಡೊಂದಿತ್ತಿನ ಒರಿ ಜೀವ ಕಳೆವನ್ನ ಬೇಜಾರದ ಸಂಗತಿ ತೊಕ್ಕೊಟ್ಟು ಕೈತಲ್ದ ಚೆಂಬುಗುಡ್ಡಿಡ ನಡೆತದ ಶನಿವಾರ ಪುಲ್ಯಕಾಂಡೆ ನಡೆತನ ಈ ಅವಘಡಡು ತೀರ್ನಾರು ಸಂತೋಷ್ ನಗರದ ಸಂದೇಶ್ ಎಂದು ಗುರ್ತು ಮಲ್ತದಿರ ಅರೆಗ್ 38 ವರ್ಷ ಪ್ರಾಯ ಆದಿತ್ತದ ಕೊಲ್ಯದ ಜಾತ್ರೆಗೆ ಹೋದು ಪುಲ್ಯಕಾಂಡೆ 3 ಗಂಟೆಗೆ ಇಲ್ಲಡೆ ಪೋನಗ ಈ ಸಂಗತಿ ನಡೆತದ ತರಕ್ ಜೋರುದ ಪೆಟ್ಟಾದ ಸಂದೇಶ್ ಜಾಕೆಡೆ ತೀರ್ತಿರ ಸಂದೇಶ್ಗೆ ಮತ್ತೆ ಆತಜಿ ಮೆಗ್ದಿ ಬೊಕ್ಕ ಅಪ್ಪಿನ 6 ಅಗತ್ತಿರ ಪೇಂಟರ್ ಆದ ಕೆಲಸಡಿತನ ಸಂದೇಶ್ ಕೊರೋನಾ ಲಾಕ್ಡೌನ್ ಹಿಡಿದು ಬೊಕ್ಕ ಕೊಲ್ಯ ಕೈತಲು ಮೀನು ಮಾರುತ್ತಿದ್ದರು ಕುಡ್ಲದ ನಾಗೂರಿ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಮಾಡ್ತಿರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆದ ರಾಷ್ಟ್ರೀಯ ಕಾರ್ಯಂತರ ರವೂಫ್ ಶರೀಫರ್ ನಿಮಿತ್ತ ಇಡಿ ತನಿಖೆಗೂ ವಿರೋಧ ತೋಜಾದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ಗೇಟ್ದ ಎದುರು ಮಾಮಲ್ಲ ಪ್ರತಿಭಟನೆ ನಡಪಾಡ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಆಫೀಸ್ಗೆ ಪೊಗ್ಗುನ ಪ್ರಯತ್ನಲ ನಡಪಾದಿತ್ತರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆದ ರಾಷ್ಟ್ರೀಯ ಕಾರ್ಯಂತರ ರೌಫ್ ಶರೀಫರಿನ ಮಿತ್ತದ ಇಡಿ ತನಿಖೆಗೆ ವಿರೋಧ ತೋಜದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ಗೇಟ್ದ ಎದುರು ಮಾಮಲ್ಲ ಪ್ರತಿಭಟನೆ ನಡಪಾಂಡು ನಮ್ಮ ನ್ಯಾಷನಲ್ ಲೀಡರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ವಿದ್ಯಾರ್ಥಿ ನಾಯಕರನ್ನು ಅರೆಸ್ಟ್ ಮಾಡುವುದನ್ನು ಅಷ್ಟೊಂದು ಸುಲಭ ಅಂತ ಪ್ರಶ್ನೆ ಅಂತ ಅವರು ಭಾವಿಸುವುದು ಬೇಡ. ದೇಶದಾದ್ಯಂತ ವಿದ್ಯಾರ್ಥಿಗಳು ನಾವು ಕಟಿಬದ್ಧವಾಗಿ ನಿಲ್ಲಿಸಿ ಇವತ್ತು ನಾವು ಎಲ್ಲ ಜಿಲ್ಲೆಗಳ ಸಂಸದರ ಕಚೇರಿಗಳಿಗೆ ಮಾರ್ಚನ್ನು ಹಮ್ಮಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಚೇರಿಯವರಿಗೆ ನಾವು ಇವತ್ತು ಮಾರ್ಚ್ ಮಾಡ್ತಾ ಇದ್ದೀವಿ. ನೀವು ನಮ್ಮನ್ನು ತಡೆಯಬಾರ್ದು. ನಾವು ಒಳಗಡೆ ಹೋಗ್ತೇವೆ, ಇಲ್ಲ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸಂಸದರು ಬಂದು ನಮ್ಮ ಪ್ರಶ್ನೆ ಏನಿದೆ ಅದನ್ನು ಅವ್ರು ಕೇಳಬೇಕು. ಇಲ್ಲಿರುವಂತಹ ಸಾರ್ದಿನ ಇಮಾಮ್ನನ್ನ, ಇಲ್ಲಿರುವಂತಹ ಉಮರ್ ಖಾಲಿದ್ನನ್ನ, ಇಲ್ಲಿರುವಂತಹ ರೌಫ್ ಶರೀಫ್ನನ್ನ, ಇಲ್ಲಿರುವಂತಹ ಅತೀಕುರ್ ರಹಮಾನ್ನನ್ನ, ಇಲ್ಲಿರುವಂತಹ ಮಸೂದ್ನನ್ನ ನೀವು ಜೈಲಿಗೆ ಹತ್ತಿದ್ರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ನಮಗೆ ಮಾತನಾಡಲಿಕ್ಕಿಲ್ಲ, ನಮಗೆ ವಿದ್ಯಾರ್ಥಿಗಳನ್ನ ಎದುರಿಸಬಹುದು. ಆ ಮೂಲಕ ನಮಗೆ ಎನ್ಆರ್ಸಿ ಮತ್ತು ಸಿಎನ್ನ ಜಾರಿಗೊಳಿಸಬಹುದು ಅಂತ ಹೇಳುವಂತಹ ಭಾವನೆ ನಿಮ್ಮಲ್ಲಿದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ವಿದ್ಯಾರ್ಥಿಗಳು ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ, ಪ್ರತಿಯೊಂದು ಕ್ಯಾಂಪಸ್ಗಳಲ್ಲಿ, ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಕಡೆಗಳಲ್ಲೂ ನಾವು ಪ್ರತಿಯೊಬ್ಬರಲ್ಲಿ ಸಾಕಿಲ್ ಇಮಾಮ್ ಆಗ್ತೇವೆ, ನಾವು ಪ್ರತಿಯೊಬ್ಬರಲ್ಲಿ ಉಮರ್ ಖಾಲಿದ್ ಆಗ್ತೇವೆ, ನಾವು ಪ್ರತಿಯೊಬ್ಬರಲ್ಲಿ ರೌಫ್ ಶರೀಫ್ ಆಗ್ತೇವೆ, ನಾವು ಪ್ರತಿಯೊಬ್ಬರಲ್ಲಿ ಅತೀಕುರ್ ರಹಮಾನ್ ಆಗ್ತೇವೆ. ಒಂದು ವೇಳೆ ನೀವು ಈ ಎನ್ಆರ್ಸಿಯನ್ನ ಅಥವಾ ಒಂದು ಸಿಎನ ನೀವು ಜಾರಿಗೊಳಿಸ್ತೇವೆ, ತೀರ್ತೇವೆ ಅಂತ ಹೇಳುವಂತ ಉದ್ದೇಶ ಏನಾದ್ರೂ ನಿಮ್ಮಲ್ಲಿ ಇದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ನಿಮ್ಮ ಅವಸಾನಗಾನ ಅಥವಾ ನಿಮ್ಮ ಅವನತಿ ಭಾರಿ ದೂರದಲ್ಲಿಲ್ಲ ಅಂತ ಹೇಳುವಂತಹ ಬಹಳ ಸ್ಪಷ್ಟವಾದಂತಹ ಮಾತನ್ನ ತಾವುಗಳು ಅವಲೋಕಿಸಿದ್ರೆ ತಮಗೆ ಒಳಿತು ಅಂತ ಹೇಳುವಂತಹ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಒಂದು ವೇ ಪೊರ್ತುಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲರಿನ ಆಫೀಸ್ಗೆ ಪೊಗ್ಗೆರೆ ಕ್ಯಾಂಪಸ್ ಫ್ರಂಟ್ ನಾಯಕರು ಪ್ರಯತ್ನ ಮಲ್ತನ ಸಂಗತಿಲ ನಡೆತದೆ. ಪಿಎಫ್ಐ ನಾಯಕರು ಪೊಲೀಸರಿಡದ ಒಪ್ಪಿಗೆ ದೆತುನಂದೆ ಜಿಲ್ಲಾಧಿಕಾರಿ ಆಫೀಸ್ ಗೇಟ್ದ ಎದುರು ಪ್ರತಿಭಟನೆ ನಡಪಾಯ ನಡೆದ ಅವರ ಡಿಸಿ ಆಫೀಸ್ ಎದುರು ಭಾರೀ ಪೊಲೀಸ್ ಬಂದೋಬಸ್ತ್ ಮಲ್ತದಿತ್ತರು. ಭಜನ ಸಂಕೀರ್ತನಲು ಜನಕ್ಲಿಡ ಸಂಸ್ಕೃತಿ ಸಂಸ್ಕಾರ ಬಳಿಪಾದ ಸಮಾಜಡು ಜಾಗೃತಿ ಮೂಡಾವುಂಡು. ಕುದ್ರೋಳಿ ಕ್ಷೇತ್ರಡು ಶ್ರೀ ಗೋಕರ್ಣನಾಥ ಭಜನಾ ಮಂಡಳಿ ಹಿಡಿದು ಶುಕ್ರವಾರ ಎಕ್ಕ ಭಜನೆ ನಡೆತಂಡು. ಊರು ಪರವೂರ್ಲೆನ ಬೇತೆ ಬೇತೆ ಭಜನಾ ಮಂಡಳಿ ಸಂಘ ಸಂಸ್ಥೆಲು ಭಜನಾ ಸಂಕೀರ್ತನೆ ನಡಪಾದ ಕೊರಿಯಾ. ಸಮಾಜದ ಓರೆಕೋರಲಿನ ತಿದ್ದುದು ಅಕ್ಲೆಡ ಸಂಸ್ಕಾರ ಸಂಸ್ಕೃತಿನ ದಿಂಜಾವನ ದಿಟ್ಟಿಡು ದಾಸಿರು ಶರಣಿರು ಭಜನಾ ಸಂಕೀರ್ತನೆಯನ್ನು ಕಟ್ಟಿದರು. ಭಜನೆ ಪಂಡೊಂದು ಊರೂರು ಸುತ್ತದು ಸಮಾಜದ ಜಾಗೃತಿ ಮೂಡಾತಿರು. ಆನಿದ ಕಾಲದ ಆ ಭಜನಾ ಸಂಕೀರ್ತನೆಯನ್ನು ಭಕ್ತರು ಈ ಕಾಲ ಮುಟ್ಟಲ ಒರಿಪಾ ಒಂದು ಬೈತಿರು. ಪ್ರತಿಯೊಂದು ಇಲ್ಲಡು ಬಯ್ಯಗ ಪುರ್ತು ಕಂತಿಯಟ್ಟಿಗೆ ಭಜನೆ ಪಂಡದು ದೇವರಿನ ಸುಗುತೊನ್ನ ಸಂಪ್ರದಾಯ ಉಂಡು.
ಅಂಚನೆ ನಾಡೋರ್ಮೆಲ ಅವ್ವೇತೋ ಭಜನಾ ಮಂಡಳಿ ಮಂದಿರಲು ಸಂಘ ಸಂಸ್ಥೆಲು ಇತ್ತದು ವಾರಗೊರ ಭಜನೆ ವರ್ಷೊಡರ ಅರ್ಧ ಎಕ್ಕ ಇಡೇ ಎಕ್ಕಂದು ಭಜನೆ ಸಂಕೀರ್ತನೆ ನಡಪಾವುಂದುಳ್ಳೇರು. ಕೊದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಗೋಕರ್ಣನಾಥ ಭಜನಾ ಮಂಡಳಿದ ನಿಲೆಟ್ಟು ವರ್ಷದ ಎಕ್ಕ ಭಜನೆ ಶುಕ್ರವಾರ ಕ್ಷೇತ್ರದ ಶ್ರೀಕೃಷ್ಣ ಮಂದಿರಡು ನಡತದೆ. ಊರು ಪರ ಊರುಳಿನ ಬೇತೆ ಬೇತೆ ಭಜನಾ ಮಂಡಳಿದಕ್ಲು ಪಾಲ್ದೆತ್ತೊಂದು ಭಜನಾ ಸಂಕೀರ್ತನೆ ನಡಪಾದು ಕುರಿಯರು. ಹಾಸನದ ದಲಿತ ಕುಟುಂಬ ಒಂಜೆಕ್ ಕಾಡು ಇಲಾಖೆಡ್ದು 35 ವರ್ಷಲೆಡ್ದು ಅನ್ಯಾಯ ಆವೊಂದೆ ಬೈದನ ಓವೇ ಕಾರಣುಗ್ಲ ಬೇಲೆಡ್ದು ದೆಪ್ಪೆರೆ ಬಲ್ಲಿಂದು ಸುಪ್ರೀಂ ಕೋರ್ಟ್ದ ಆದೇಶ ಇತ್ತಂಡಲ ಅವೇನು ಪಾಲನೆ ಮಲ್ಪಂದೆ ಗಿಡ್ಡಯ್ಯ ಪನ್ಪುನಾರ್ನ ಮಗೆ ನರಸಿಂಹಮೂರ್ತಿ ಬೊಕ್ಕ ಮಗಳು ಹೇಮಲತಾ ಮೊಕ್ಲಿಗ್ ಅನ್ಯಾಯ ಮಾತದನ. ಈ ಬಗೆಟ್ ಇತ್ತೆ ಒಂಜಿ ವರದಿ. ಹಾಸನ ಹೊಳೆ ನರಸೀಪುರ ದಲಿತ ಕುಟುಂಬ ಒಂಜೆಕ್ 35 ವರ್ಷೋಲೆಡಿದಿಂಚ ಬುಡಂದೆ ಅನ್ಯಾಯ ಆವೊಂದೆ ಇತ್ತಡು ಕೂಲಿ ಕಾರ್ಮಿಕರು ಗಿಡ್ಡಯ್ಯರ ಮಗೆ ನರಸಿಂಹಮೂರ್ತಿ ಸಾರತ ಒರ್ಮನುತ 84 ದಿನಕೂಲಿ ಬೇಲಿಗ್ ಕಾಡ ತೂವೆಣ್ಣರು ಆದು ಕಾಡು ಇಲಾಖೆಗೆ ಸೇರ್ತಿತ್ತಿರು. ಸಾರತ ಒರ್ಮನುತ 87 ದುಂಬು ಕೆಲಸಗೂ ಸೇರ್ತಿನ ದಿನಕೂಲಿ ಬೇಲೆ ದಕ್ಲಿನು ಒವ್ವೇ ಕಾರಣುಗ್ಲ ಬೇಲೆಡ್ದು ದೆಪ್ಪೆರೆ ಬಲ್ಲಿಂದು ಸುಪ್ರೀಂ ಕೋರ್ಟ್ದ ಆದೇಶ ಉಂಡು. ಕೋರ್ಟ್ ಆದೇಶ ಇತ್ತಂಡಲ ಸಾರತ ಒರ್ಮನುತ 88 ನರಸಿಂಹಮೂರ್ತಿಯರನ್ನು ಕೆಲಸದ್ದು ದೆತ್ತು ಪಾಡ್ತಿರು. ಸಾರತ ಒರ್ಮನುತ 91 ಈ ಬಗೆಟ್ ಕಾರ್ಮಿಕ ಕೋರ್ಟ್ ಕೊರ್ರ ತೀರ್ಪುಡು ಕುಡ ಬೇಲೆಗದೀದು ಬೇಲೆದಾಂತಿನ ಪುರ್ತದ ದಿನಕ್ಲಿನು ಲೆಕ್ಕಗೊದ್ದೆತ್ತೊಂದು ಸಂಬಳ ಕೊರಿಯರೆ ಆದೇಶ ಆದಿತ್ತಂಡು. ಆದೇಶದ ಪ್ರಕಾರ ಕುಡ ಬೇಲೆಗ್ ದೀಂಡಲ ಕಾಡು ಇಲಾಖೆ ಸಂಬಳ ಕೊರ್ತುಜಿ. ಈ ಬಗೆಟ್ ಕೊಡೋರ ಕಾನೂನು ಹೋರಾಟ ನಡಪಾದು 2001 ನರಸಿಂಹಮೂರ್ತಿ ಪರವಾದ ತೀರ್ಪು ಬೈದನು. 4 ವರ್ಷ ಕಷ್ಟ ಕೊರ್ದು 7 ವರ್ಷಗೂ ಬಜಿ 45,000 ರೂಪಾಯಿ ಮಾತ್ರ ಕೊರಿಯರು. 10 ವರ್ಷ ಕೆಲಸ ಮಲ್ತನಕ್ಲಿನು ಖಾಯ ಮಲ್ಪೊಡು ಸುಪ್ರೀಂ ಕೋರ್ಟ್ ಆದೇಶ ಉಂಡು. ಆಂಡ ನರಸಿಂಹಮೂರ್ತಿಯರಿನ ಸೇವೆ ಕಾಯಂ ಆದಿಜ್ಜಂಡು. ಕಾಡು ಇಲಾಖೆ ಆದೇಶ ಮೀರ್ದು ಅನ್ಯಾಯ ಬಗೆತ್ತಡು. ಕಾಡು ಇಲಾಖೆ ಕುಡುಂಜಿ ಅಪರಾಧ ಮಲ್ತದು ಗಿಡ್ಡಯ್ಯರಿನ ಮಗೆ ನರಸಿಂಹಮೂರ್ತಿನ ಸೇವೆದ ವರ್ಷೊಳಿನು ಕೊಡೋರಿ ಎಸ್ ನರಸಿಂಹಮೂರ್ತಿ ಪನ್ಪುನಾರೆಗ್ ವರ್ಗ ಮಲ್ತದು ಅರೆನ ಸೇವೆನು ಖಾಯ ಮಲ್ತದು. ಈ ಬೇಜಾರಡು ಮನಸ್ಸಿಗೆ ಪೆಟ್ಟಾಯ್ನ ನರಸಿಂಹಮೂರ್ತಿ 2007 ಸಂಶಯದ ರೀತಿರು ತಿಳಿದಿರು. ನರಸಿಂಹಮೂರ್ತಿನ ಸಹೋದರಿ ಈ ಬಗೆಟ್ ಸುದ್ದಿ ಮಾಧ್ಯಮಗಳಿನ ಒಟ್ಟಿಗೂ ಪಾತಿರ್ತಿರು. ಮತ್ತು ನಮ್ಮ ಅಣ್ಣ ಹೋದ ನಂತರದಲ್ಲಿ ನನಗೆ ಕೆಲಸ ಕೊಟ್ಟಿರ್ತಾರೆ. 13 ವರ್ಷ ನಂದು 13 ವರ್ಷ ಸರ್ವೀಸು, ನಮ್ಮ ಅಣ್ಣಂದು 23 ವರ್ಷ ಸರ್ವೀಸು. 13 ವರ್ಷ ಸರ್ವೀಸ್ನಲ್ಲಿ ನನಗೆ 1,000 ರೂಪಾಯಿ ಬಿಟ್ಟರೆ ಇನ್ನು 10 ರೂಪಾಯಿ ಹೆಚ್ಚಿಗೆ ಕೊಟ್ಟಿಲ್ಲ. ಅದರಲ್ಲಿ 3-4 ಬಾರಿ ಕೆಲಸದಿಂದ ತೆಗೆದಿರ್ತಾರೆ. ಯಾಕೆ ಅಂದರೆ ಔಟ್ಸೋರ್ಸಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಣ್ಣನ ಸಕ್ರಮಾತಿ ಆಗದೆ ಇರೋದ್ರಿಂದ ನಿಮಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಮ್ಮ ಅಣ್ಣಂದು 23 ವರ್ಷ, ನಂದು 13 ವರ್ಷ. ಇಷ್ಟು ವರ್ಷವೂ ಅರಣ್ಯ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ತೊಂದರೆ ಕೊಡ್ತಿದ್ದಾರೆ, ಇದುವರೆಗೂ ಅನ್ಯಾಯ ಮಾಡ್ತಿದ್ದಾರೆ. ಹಾಸನಲ್ಲಿ ಅಕ್ಷರಸ್ಥ ಸಹಾಯಕಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರಶಾಂತ್ ಕುಮಾರ ಸಿ ಕೆ ಕೃಷ್ಣೇಗೌಡ ಅನ್ನೋರಿಗೆ ಸ್ಯಾಲ್ರಿ ಮಾಡ್ತಾರೆ. ಅದನ್ನು ನಾನು ಕೇಳಿದರೆ ನನಗೆ ಹೊರಗಡೆ ಹಾಕ್ತಾರೆ. ಒಳನರಸೀಪುರದಲ್ಲಿ ಶ್ರೀಮತಿ ಸಹನಾ ಅನ್ನೋರಿಗೆ 25,037 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಆಗ್ತಾಯಿದೆ. ಆದರೆ ಅದು ನಮ್ಮಿಷ್ಟ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಆದರೆ ನನಗೆ ಮಾತ್ರ ಕೆಲಸ ಕೊಡ್ತಾ ಇಲ್ಲ. ನಿಮ್ಮ ಅಣ್ಣನ ಸಕ್ರಮಾತಿ ಆಗೋವರೆಗೂ ನೀನು ಬೇಡ ಅಂತ ಹೇಳ್ತಾರೆ. ಈ ಕುಟುಂಬಗೂ ಕಾಡು ಇಲಾಖೆ ಮಲ್ತಿನ ಅನ್ಯಾಯ ಒಂಜಿ 2 ನರಸಿಂಹಮೂರ್ತಿನ ಸೋದರಿ ಹೇಮಲತಾ BA ಪದವಿ ಕಲ್ತದು 2007 ಹೊಳೆ ನರಸೀಪುರ ಪ್ರಾದೇಶಿಕ ಕಾಡು ಇಲಾಖೆಡು ಕಂಪ್ಯೂಟರ್ ಆಪರೇಟರ್ ಬೇಲೆಗ್ ಅರ್ಜಿ ಪಾಡ್ದಿತ್ತಿರು. 2004 ಇಸವಿಡ್ದು ಒಂದುವೇ ಆಫೀಸಿಡು 500 ರೂಪಾಯಿ ಸಂಬಳಗೂ ಬೆನೊಂದಿತ್ತಿರು. ನರಸಿಂಹಮೂರ್ತಿ ತೀರ್ನಗ ಅರಿನ ಸ್ಥಾನಗೂ ಹೇಮಲತಗೂ ಬೇಲೆ ಕೊರಿಯರೆ ಗಿಡ್ಡಯ್ಯರು ಕಾಡು ಇಲಾಖೆಗೆ ಕೆಂಡೊಂದಿರು. ನರಸಿಂಹಮೂರ್ತಿನ ಬೇಲಿನ ಖಾಯ ಮಲ್ಪು ಅಂದು ಕಾಡು ಇಲಾಖೆ ಕನಿಕರದ ಆಧಾರಡು ಬೇಲೆ ಕೊರಿಯರೆ ಸಾಧ್ಯ ಇಜ್ಜಿಂದು ಬರೆದು ಕೊಡ್ತಡು. ಆಂಡಲ 2007 14 ಮುಟ್ಟ ಅವ್ವೇ ಆಫೀಸಿಡು ಹೇಮಲತಾ ತಿಂಗಳಿಗೂ 1,000 ರೂಪಾಯಿ ಸಂಬಳಕ್ಕೂ ಬೆನೊಂದಿತ್ತಿರು. ಏತೋ ವರ್ಷ ಕರಿಂಡಲ ಸಂಬಳ ಏರಂದೆ ಉಪುನಗ ಕಾಡು ಇಲಾಖೆದ ಬೆಲೆ ಪಟ್ಟಿದಂಚ ಸಂಬಳ ಕೊರಡು ಎಂದು ಕೇಳೊಂದಿರು.
ಈ ಬಗೆಟ್ಟು ಹೋರಾಟ ಮಲ್ತನೆಕ್ ಅರೆನು 2018 ಬೇಲೆಡ್ತು ದೆತ್ತು ಪಾಡಿಯರು. ಈ ಬಗೆಟ್ಟು ಹೋರಾಟ ಮಲ್ತದು 2017 ಅರೆಕಾಲದ ಬೇಲೆ ಕೋರಿಯರು. ಬೇಲೆ ತಿಕ್ಕಂಡು ಅಡ್ಡ ಸಂಬಳ ಕೊರ್ಚಿರು. ಅನುದಾನ ಬನ್ನಗ ಸಂಬಳ ಕೊರ್ಪಾಂದು ಪಂಡೆರು. ಕಾಡು ಇಲಾಖೆ ಕರ್ತವ್ಯನೇ ಮಲ್ಪಂದನಕ್ಲಿನ ಪುದರಡು ತಿಂಗೊಲ್ಗೂ 10,000 ರೂಪಾಯಿ ಸಂಬಳ ದೆತ್ತದು. ಅವೆಟ್ಟು 1,000 ಹೇಮಲತಾಗ ಕೊರೊಂದಿತ್ತದು. ಈ ಬಗೆಟ್ಟು ಪ್ರಶ್ನೆ ಮಲ್ತನಕ್ಕೆ ಬೇಲೆಡ್ದು ದೈದಿರು. ಈತ್ ಅನ್ಯಾಯೊಳನ ಬಗೆಟ್ಟು ರೇಂಜ್ ಫಾರೆಸ್ಟ್ ಆಫೀಸರ್ ಕಾಡು ಮಂತ್ರಿ ಮುಟ್ಟ ಮನವಿ ಕೊರದು ಹೋರಾಟ ನಡಪೈನ ಕುಟುಂಬ ಸೋತು ಪೋತುಡು. ಇತ್ತೆ ಒಡಿಪುದ ಮಾನವ ಹಕ್ಕಳಿನ ರಕ್ಷಣಾ ಪ್ರತಿಷ್ಠಾನಗೂ ದೂರು ಕೊಡ್ತಿರು. ನರಮಾನ್ಯ ಹಕ್ಕಳಿನ ಹೋರಾಟಗಾರರು ರವೀಂದ್ರನಾಥ ಶಾನುಬೋಕ್ ಈ ಬಗೆಟ್ ದಾನೆ ಪನ್ಪಿರಕ್ಕೆಲ್ಲೆ ಅರಣ್ಯ ಇಲಾಖೆಯ ವಿವಿಧ ಅಧಿಕಾರಿಗಳನ್ನು ಅರಣ್ಯ ಮಂತ್ರಿಗಳನ್ನು ಕಾಣ್ತಾರೆ. ಆವಾಗ ಇವರು ಏನಾದರೂ ಒಂದು 2-3 ತಿಂಗಳದ್ದು ಕೆಲಸಕ್ಕೆ ಕೊಡ್ತಾರೆ. ಅದರ ನಂತರ ಪುನಃ ಕೆಲಸದಿಂದ ತೆಗೆದಾಕ್ತಾರೆ. ಎಷ್ಟು ಸಲ ಇವರನ್ನ ಕೆಲಸಕ್ಕೆ ತೆಗೆದಾಕಿದೆ ಯಾರಿಗೂ ಗೊತ್ತಿಲ್ಲ. ಅರಣ್ಯ ಇಲಾಖೆಯವರು ಹೇಳೋದಿಷ್ಟೇ, ನೀವು ಕೋರ್ಟಿಗೆ ಹೋಗಿ, ಅನ್ಯಾಯ ಆಗಿದ್ದಾದರೆ ಕೋರ್ಟಿಗೆ ಹೋಗಿ. ಅವರಿಗೆ ಗೊತ್ತಿದೆ ಕೋರ್ಟ್ನಲ್ಲಿ 10, 20, 30 ವರ್ಷದಲ್ಲಿ ಏನೂ ಆಗುವುದಿಲ್ಲ ಅಂತ. ಆಗ ಈ ದಲಿತ ಕುಟುಂಬನೂ ಉಳಿಯುವುದಿಲ್ಲ, ಅವರಂತೂ ಆ ಸ್ಥಾನದಲ್ಲಿ ಉಳಿಯೋದೇ ಇಲ್ಲ. ಹಾಗಾದರೆ ಈ ನ್ಯಾಯ ಯಾರಿಗಾಗಿ? ಗಿಡ್ಡಯ್ಯನವರ ಮಗ ಈಗಾಗಲೇ 4 ಸರ್ತಿ ಅವರನ್ನು ಕೋರ್ಟಿಗೆ ತಗೊಂಡು ಹೋಗಿದ್ದಾರೆ. ಪ್ರತಿ ಸರ್ತಿ ಅವರಿಗೆ ನ್ಯಾಯ ಸಿಗ್ತದೆ, ಆದರೆ ಅವ್ರ ಕೊಟ್ಟ ಜಜ್ಮೆಂಟ್ ಇಂಪ್ಲಿಮೆಂಟ್ ಆಗೋದಿಲ್ಲ. ಇಂಪ್ಲಿಮೆಂಟ್ ಆಗಬೇಕಾದ್ರೆ ಪುನಃ ಕೋರ್ಟಿಗೆ ಹೋಗಬೇಕು. ಇಂಥ ಮಾಡಿ ಅವ್ರ ಖಿನ್ನತೆಯಿಂದ ಅವರು ಸತ್ತೋಗ್ಬಿಟ್ರು. ಅವ್ರ ಹೆಸರು ನರಸಿಂಹಮೂರ್ತಿ ಅಂತ. ಈ ಗಿಡ್ಡಯ್ಯನ ಮಗಳು ಹೇಮಲತಾಗೆ ತಿಂಗಳಿಗೆ 1,000 ರೂಪಾಯಿ ಪ್ರಕಾರ ಕೊಟ್ಟಿದ್ದಾರೆ. ಅದು ಸಂಪೂರ್ಣ ದಾಖಲೆ ನನ್ನ ಹತ್ರ ಇದೆ. ಯಾರು ಇನ್ವೆಸ್ಟಿಗೇಟ್ ಮಾಡಿದ್ರು ಅದನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಸ್ವಲ್ಪ ಸಮಯದ ನಂತರ ಪುನಃ ಇವರಿಗೆ ಕೆಲಸಕ್ಕೆ ತಗೊಂಡ್ರು. ಕೆಲಸಕ್ಕೆ ತಗೊಂಡಾಗ ಸಹನಾ ಅಂತೇಳಿ ಇನ್ನೊಬ್ಬಳು ಹುಡುಗಿಯ ಹೆಸರಿನಲ್ಲಿ ಹಣ ಡ್ರಾ ಮಾಡಿಕೊಂಡು ಇವಳಿಗೆ 1,000 ರೂಪಾಯಿ ಸಂಬಳ ಕೊಡೋದು. ಅದನ್ನು ಪ್ರಶ್ನೆ ಮಾಡಿದ ತಕ್ಷಣ ಇವಳನ್ನ ಕೆಲಸದಿಂದ ತೆಗೆದುಹಾಕೋದು. ಯಾಕಂದ್ರೆ ದಿನಕೂಲಿ. ದಲಿತ ಸಮುದಾಯದ ಗಿಡ್ಡಯ್ಯರಿಗೂ ಇತೆ ಪ್ರಾಯದಂಗದ ಬಾರಿ ಬಡಪುತ್ತದ ಕುಟುಂಬ 40 ವರ್ಷೊಳಡಿದಿಂಚ ಕಾಡು ಇಲಾಖೆ ಈ ಕುಟುಂಬಗೂ ಅನ್ಯಾಯ ಬಗೆ ಒಂದೇ ಬೈತಂಡ ನನ್ನ ಆಂಡಲ ಕಾಡ ಇಲಾಖೆ ನ್ಯಾಯ ಒದಗ ಉಂಡಾಂದು ಕಾತುತು ಓಡಾತೆ. ಕುಡ್ಲದ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಲ್ಯಡು ಮುಕ್ಕೋಟಿ ದ್ವಾದಶಿ ಲೆಕ್ಕೊಡು ಪಗೇಲು ಪೇಂಟ ಉಚ್ಚಯ ನಡಪಾಯಿರು. ಶನಿವಾರ ಕಾಂಡೆ ದೇವಿರ್ನ ಪಲ್ಲಿಂಕಿ ಬಲಿ ಪಿದಾರ್ದ ಟ್ಯಾಂಕ್ ಕಾಲೋನಿದ ದೇವಿರ್ನ ಕೆದುಟು ತೀರ್ಥಮೀಪುನ ಕ್ರಮ ನಡತಡ. ಕೊಡ್ಲದ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಮುಕ್ಕೋಟಿ ದ್ವಾದಶಿದ ಲೆಕ್ಕುಡು ಪಗಿಲ್ ಪೇಂಟೆ ಉಚ್ಚಯ ನಡಪಾಯಿರು. ಶನಿವಾರ ಕಾಂಡೆ ಶ್ರೀನಿವಾಸ ದೇವೇರ್ನ ಪಲ್ಲೆಂಕಿ ಬಲಿ ದೇವಸ್ಥಾನಡು ಪಿದಾಡ್ದು ಟ್ಯಾಂಕ್ ಕಾಲೋನಿದ ದೇವೇರ್ನ ಕೆದುಟು ತೀರ್ಥಮೀಪುನ ಕ್ರಮ ನಡತಂಡು. ಸ್ವಯಂ ಸೇವಕರನ ಭಜನೆ ಸೇವೆದ ಒಟ್ಟುಗೂ ಉಚ್ಚಯ ನಡತಂಡು. ಈ ಪೊರ್ತುಡು ದೇವಸ್ಥಾನದ ಆಡಳಿತ ಮಂಡಳಿದ ಸಿಎಲ್ ಶಣೈ, ಕೆಪಿ ಪ್ರಶಾಂತ್ ರಾವ್, ರಾಮಚಂದ್ರ ಕಾಮತ್ ಬೊಕ್ಕ ಪಾಕ ಜನ ಭಕ್ತರು ಪಾಲ್ದೊಂಡರು.
ಅಜ್ಪತ್ತಾಜಿ ಮೂಲ ಗರೋಡಿ 33 ತಾವು ಸೇರ್ದು ತುಳುನಾಡು 200 ಅಷ್ಪೇಡ್ಲ ಹೆಚ್ಚ ಗರೋಡಿಲೆಡು ಕೋಟಿ ಚೆನ್ನೈರ್ನ ಆರಾಧನೆ ನಡೆತೊಂದುಂಡು. ತೋಡರ್ದ ಕೊಡಮಣಿತಾಯ ದೈವಸ್ಥಾನ ಬ್ರಹ್ಮ ಬೈದರ್ಕಳ ಗರೋಡಿ ನಡೆತೊಂದು ಪುನಃ ಕಾಲಾದಿ ಜಾತ್ರೆಡು ಶುಕ್ರವಾರ ಬೈದಿರ್ಲೆನ ನೇಮ ನಡೆತಡ. ಸತ್ಯುಡು ಬತ್ತಿನಕ್ಲೆಗ್ ತಿಗಳಡೆ ಸಾದಿ ಕೊರುವ, ಅನ್ಯಾಯುಡು ಬತ್ತಿನಕ್ಲೆಗ್ ಸುರಿಯುಡು ಸಾದಿ ಕೊರುವ, ನಂಬಿನಕ್ಲೆಗ್ ಎಂಬು ಕೊರುವ, ಸತ್ಯಗೆಂದಾದು ಕೊರುವ. ಒಂದು ಆನಿದ ಕಾಲುಡು ಕೋಟಿ ಚೆನ್ನೈಯರು ಕೊರ್ತುನ ನುಡಿಪಾತೆರ. ಬೇಯ್ಪಾಯ್ನ ಬಾರು ಮುಂಗೆ ಬನ್ನಗ, ಪುಚ್ಚೆಗ್ ಕೊಂಬು ಬನ್ನಗ, ಬಲ್ಲಮಲೆ ಸುಲ್ಲಮಲೆ ಒಂಜಾನಗ. ಈ ಕೋಟಿ ಚೆನ್ನೈಯರು ಪಿರ ಬರುವಿರೆಂದು ಪಡುಮಲೆ ಜತ್ತು ಪೋನಗ, ಬ್ರಹ್ಮ ಬೈತಿರ್ಲು ಪಂಡನಂಚನೆ ಬೇಪಾಯಿನ ಬಾರು ಮುಂಗೆ ಬತ್ತನವಲು ಇತ್ತೆಲ ಗರೋಡಿ ಕಟ್ಟಿದ ಕೋಟಿ ಚೆನ್ನೈಯರನ್ನು ಆರಾಧನೆ ಮಲ್ತೊಂದು ಬೈತಿರ. ಮೂಲದ ಅಜ್ಪತ್ತಾಜಿ ಗರೋಡಿ 33 ತಾವುಲು ಸೇರ್ದು ತುಳುನಾಡಿಡು 200 ಅಜ್ಪುಡ್ಲ ಹೆಚ್ಚ ಗರೋಡಿಲು ಕೋಟಿ ಚೆನ್ನೈಯರನ್ನು ಬೆಮ್ಮೆರಡೊಪ್ಪ ಬ್ರಹ್ಮ ವೈದ್ಯರಿಂದ ಆರಾಧನೆ ಮಲ್ತೊಂದು ವರ್ಷುಡರ ದೊಂಪದ ಬಲಿ ಬೊಕ್ಕ ಗರೋಡಿದ ಆಯನ ನಡಪ ಒಂದು ಬೈತಿರ. ತೋಡಾರ್ದ ಕೊಡೆಮಣಿತಾಯ ದೈವಸ್ಥಾನ ಬ್ರಹ್ಮ ವೈದ್ಯರ್ಕಳ ಗರೋಡಿದ ವರ್ಷದ ಕಾಲಾದಿ ಜಾತ್ರೆಡು ಶುಕ್ರವಾರ ರಾತ್ರಿ ಬೈದಿರ್ಲ ನೇಮ ನಡೆತದ. ಊರು ಪರವೂರ ಭಕ್ತರು ಗರೋಡಿಗ ಬತ್ತದು ನೇಮ ತುದು ಬೆಮ್ಮಿರು ಬೊಕ್ಕ ಕೋಟಿ ಚೆನ್ನೈರನ ಇಂಬು ನಟ್ಟುಂಡಿರು. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಬಲ್ಮಠದ ನಿಲೆಟ್ಟು ಮಣ್ಣಗುಡ್ಡೆದ ಸಂಗನಿಕೇತನಡು ವೈಕುಂಠ ಏಕಾದಶಿದ ಆಚರಣೆ. ಭಕ್ತರಿಗೂ ವೈಕುಂಠ ದ್ವಾರ ಆಚರಣೆದ ವಿಶೇಷ. ಕಾರುಣ್ಯ ಸಾಗರ ದಾಸ ಸ್ವಾಮೀಜಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಂತರ ರವೂಫ್ ಶರೀಫ್ ನಮಿತ್ ಇಡಿ ತನಿಖೆಗೂ ವಿರೋಧ. ಕುಡ್ಲಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಪ್ರತಿಭಟನೆ. ಹಾಸನ ಹೊಳೆ ನರಸೀಪುರದ ಗಿಡ್ಡಯ್ಯರ್ನ ದಲಿತ ಕುಟುಂಬಗೂ ಕಾಡು ಇಲಾಖೆದ ಅನ್ಯಾಯ. 35 ವರ್ಷಲಿಡಿದ ಕಷ್ಟದ ಸಾದಿಗ ಪಾಡ್ನ ಇಲಾಖೆ ಒಂಜು ವರದಿ. ನಂಬುನಕ್ಲಿಗೂ ಇಂಬು ಕೊರುವ, ಸತ್ಯ ಗೆಂದಾದು ಕೊರುವ. ತೋಡರ್ದ ಕೊಡಮಂದಾಯ ದೈವಸ್ಥಾನ ಬ್ರಹ್ಮ ವೈದ್ಯರ್ಕಳ ಗರುಡಿಡು ಬೈದಿರ್ಲೆ ನೇಮ. ಇಡೆಗೆ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಲ್ಮೆಲು.